ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸಾಯಿರಾಮ್. ಯಾ ರಕ್ತಾಂಬುಜವಾಸಿನಿ ವಿರಸಿನಿ ಚಂಡಾಂಶು ತೇಜಸ್ವಿನಿ ಆ ರಕ್ತ ರುದಿರಾಂಬರ ಹರಿಸಕಿ ಯಾ ಶ್ರೀ ಮನೋಹ್ಲಾದಿನಿ ಯಾ ರತ್ನಾಕರ ಮಂಥನಾತ್ ಪ್ರಕಟಿತ ವಿಷ್ಣೋಶ್ಚ ಯಾಗೇಹಿನಿ ಸಾಮಾಂ ಪಾತು ಮನೋರಮಾ ಭಗವತಿ ಲಕ್ಷ್ಮೀಶ್ಚ ಪದ್ಮಾಲಯ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಹರಿ ಓಂ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅಂದರೆ ಜ್ಞಾನಕ್ಕೆ ಸದೃಶವಾದ ಪವಿತ್ರವಾದ ವಸ್ತು ಬೇರೊಂದಿಲ್ಲ. ಅಂತಹ ಜ್ಞಾನದಿಂದ ಪ್ರಕಾಶಿಸುವ ದೇಶ ಈ ನಮ್ಮ ಭಾರತ. ಈ ದೇಶ ನಮಗೆ ಏನು ಕೊಟ್ಟಿದೆ ಅಂತ ಹೇಳುವುದಕ್ಕಿಂತ ಯಾವುದನ್ನು ಕೊಡಲಿಲ್ಲ ಅಂತ ಕೇಳುವುದು ಉಚಿತ. ಯಾಕೆ ಅಂತ ಹೇಳಿದರೆ ವೇದಗಳು, ಉಪನಿಷತ್ತುಗಳು, ಶ್ರೀಮದ್ ರಾಮಾಯಣ, ಶ್ರೀಮದ್ ಮಹಾಭಾರತ, ಭಗವದ್ಗೀತೆ ಇಂತಹ ಜ್ಞಾನ ಸಂಪತ್ತನ್ನೇ ನಮಗೆ ಈ ದೇಶ ಕೊಟ್ಟಿದೆ. ಹಾಗೆಯೇ ಹಬ್ಬ ಹರಿದಿನಗಳು, ಆಚಾರ ವಿಚಾರ, ದೇವತಾರಾಧನೆ, ದೈವಾರಾಧನೆ ಇಂತಹ ಒಂದು ಜ್ಞಾನದ ಸಂಪತ್ತು, ಸನಾತನ ಸಂಸ್ಕೃತಿಯ ಸಂಪತ್ತನ್ನೇ ನಮಗೆ ಈ ದೇಶ ಕೊಟ್ಟಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಕಾಣೋ ಪ್ರತಿಯೊಂದು ವಸ್ತು ಕೂಡ ದೇವತಾ ಭಾವ, ಅರ್ಪಣಾ ಭಾವದಿಂದ ಕಾಣುವಂತಹ ಪರಂಪರೆಯೇ ಈ ನಮ್ಮ ಸನಾತನ ಸಂಸ್ಕೃತಿ. ಹೇಗೆ ಅಂತ ಹೇಳಿದರೆ, ನಿನ್ನೆ ತಾನೇ ನಾನು ಪೇಟೆಗೆ ಹೋಗಿದ್ದೆ. ಬರುವಾಗ 1 kg ಬಾಳೆಹಣ್ಣು ತಗೊಂಡು ಬಂದೆ. ಇಂದು ಬೆಳಿಗ್ಗೆ ನನ್ನ ಗಂಡ ಪೂಜೆ ಮಾಡುವಾಗ ಆ ಬಾಳೆಹಣ್ಣು ತಾರೆ ದೇವರಿಗೆ ಸಮರ್ಪಣೆ ಮಾಡುವ ಅಂತ ಹೇಳಿದರು. ಹಾಗೆ ನಾನು ಆ 2 ಬಾಳೆಹಣ್ಣು ಕೊಟ್ಟೆ. ಅವರು ಮಾಡಿದ್ದಿಷ್ಟೇ, ಒಂದು ಸಿಪ್ಪೆ ತೆಗೆದ್ರು, ಸ್ವಲ್ಪ ಒಂದು ತೊಟ್ಟು ನೀರು ಹಾಕಿ ಕದಲೀ ಫಲಂ ಸಮರ್ಪಯಾಮಿ ಹೇಳಿ ಆ ಭಗವಂತನಿಗೆ ಸಮರ್ಪಣೆ ಮಾಡಿದರು. ಆಮೇಲೆ ಜಾರಿಸಿ ನಮಗೆ ಪ್ರಸಾದ ರೂಪವಾಗಿ ಕೊಟ್ಟರು. ಕೊಟ್ಟದ್ದು ಬಾಳೆಹಣ್ಣು, ಸಮರ್ಪಣೆ ಮಾಡುವಾಗ ನೈವೇದ್ಯ, ಪುನರಪಿ ನಾವು ಪಡೆದಾಗ ಪ್ರಸಾದ. ಸೃಷ್ಟಿ ಒಂದೇ, ದೃಷ್ಟಿಕೋನ ಬೇರೆ ಬೇರೆ. ಅಂದರೆ ಆ ಬಾಳೆಹಣ್ಣು ತರುವಾಗ ಬಾಳೆಹಣ್ಣು, ಇಡುವಾಗ ನೈವೇದ್ಯ, ಪುನರಪಿ ಪಡೆದಾಗ ಪ್ರಸಾದ. ಈ ಒಂದು ಸಂಸ್ಕೃತಿಯನ್ನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ, ಹೊರತು ಅನ್ಯ ಧರ್ಮದಲ್ಲಿ ಕಾಣಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಯಾಕೆಂತ ಹೇಳಿದರೆ ಅದು ಆಗವೂ ಬಾಳೆಹಣ್ಣೆ, ಈಗವೂ ಬಾಳೆಹಣ್ಣೆ, ಮುಂದೆಯೂ ಬಾಳೆಹಣ್ಣೆ. ಅಂತಹ ಒಂದು ಶ್ರೇಷ್ಠ ಸನಾತನ ಸಂಸ್ಕೃತಿ ನಮ್ಮದು. ಹೆಣ್ಣನ್ನು ದೇವತಾ ಭಾವದಿಂದ, ಪೂಜ್ಯ ಭಾವದಿಂದ ಗೌರವಿಸಲ್ಪಡುವ ದೇಶ ಅಂತ ಹೇಳಿದರೆ ಅದು ನಮ್ಮ ಭಾರತ ದೇಶ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಒಂದು ನಾರಿಯು ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವತೆ ಕೂಡ ಸಂತುಷ್ಟರಾಗಿರ್ತಾರಂತೆ. ಅಂದರೆ ಆ ಹೆಣ್ಣು ದೇವತೆಗೆ ಸಮಾನ. ಯಾವ ಹೆಣ್ಣು? ಸದ್ಗೃಹಿಣಿ ಆದವಳು. ಅಂತಹ ಹೆಣ್ಣು ದೇವತೆಗೆ ಸಮಾನವಾಗಿರ್ತಾಳೆ. ಆಕೆ ನಗು ನಗುತ್ತಾ ಸಂತೋಷದಿಂದ ಮನೆಯೆಲ್ಲ ಓಡಾಡ್ತಾ ಇದ್ದರೆ ಅದೇ ಸೌಭಾಗ್ಯ. ಆಕೆಯಿಂದಲೇ ಸೌಖ್ಯ, ಆಕೆಯಿಂದಲೇ ಸಮೃದ್ಧಿ. ಆದ ಕಾರಣ ಆಕೆ ತನ್ನ ಸೌಭಾಗ್ಯಕ್ಕೋಸ್ಕರ ಹಗಲು ರಾತ್ರಿ ಅಹರ್ನಿಶಿ ಕಂಡ ದೇವರಿಗೆ ಹರಕೆಯನ್ನು ಹೊತ್ತು ಸೆರಗೊಡ್ಡಿ ಭಗವಂತನಲ್ಲಿ ಅಂಗಲಾಚಿ ಬೇಡಿಕೊಳ್ತಾಳೆ ಆಕೆ. ಹಾಗಾದರೆ ಏನೀ ಸೌಭಾಗ್ಯ? ತನ್ನ ಮುಖಾರವಿಂದದಲ್ಲಿ ಭ್ರೂ ಮಧ್ಯೆಯಲ್ಲಿ ಕಾಣುವಂತಹ ಸಿಂಧೂರ, ಇದು ಲಕ್ಷ್ಮೀನಾರಾಯಣ ಸನ್ನಿಧಾನ. ಹಾಗೆಯೇ ಕೆನ್ನೆಯಲ್ಲಿ ಲೇಪಿಸೋ ಅರಶಿನ ಹರಿದ್ರಾದೇವಿ, ಇದು ಪಾರ್ವತೀ ಸನ್ನಿಧಾನ. ಹಾಗೆಯೇ ಮುಡಿಯಲ್ಲಿ ಮುಡಿಯೋ ಹೂ, ಇದು ಉಮಾಮಹೇಶ್ವರ ಸನ್ನಿಧಾನ. ಹಾಗೆಯೇ ಸಾಂಪ್ರದಾಯಿಕವಾದಂತಹ ಈ ಉಡುಗೆ, ಇದು ಸೀತಾಮಾತೆ ಸನ್ನಿಧಾನ. ಹಾಗೆಯೇ ಮೂಗುತ್ತಿ, ಕತ್ತಲ್ಲಿ ಶೋಭಿಸುವಂತಹ ಕರಿಮಣಿ, ಹೃದಯದಲ್ಲಿ ರಾರಾಜಿಸುವ ಮಾಂಗಲ್ಯ, ಕೈ ಬಳೆ, ಕಾಲುಂಗುರ, ಹೀಗೆ ಅನೇಕ ತನ್ನ ಶೃಂಗಾರಕ್ಕಾಗಿ ಯಾವುದೆಲ್ಲ ಆಕೆ ವಸ್ತುವನ್ನು ಬಳಸಿಕೊಳ್ತಾಳೋ ಇದೇ ಹೆಣ್ಣಿನ ಸೌಭಾಗ್ಯ. ಭಗವಂತ ಭಾವಪ್ರಿಯ. ಅಂತಹ ಭಾವಪ್ರಿಯನಾದ ಭಗವಂತನಲ್ಲಿ ಈಕೆ ಸೆರಗೊಡ್ಡಿ ಬೇಡಿಕೊಳ್ತಾಳೆ. ಹಾಗಾದರೆ ಈ ನಮ್ಮ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಇದೆ. ಪತ್ರಂ ಪುಷ್ಪಂ ಫಲಂ ತೋಯಂ. ಅಂದರೆ
ತುಳಸಿ ದಳವನ್ನು ಸಮರ್ಪಯಾಮಿ, ಹಾಗೆ ಪತ್ರಂ ಸಮರ್ಪಯಾಮಿ, ಫಲಂ ಸಮರ್ಪಯಾಮಿ. ಏನೂ ಅಲ್ಲ ಅಂತಾದರೆ ಜಲಂ ಸಮರ್ಪಯಾಮಿ ಅಂತ ಹೇಳ್ತಾರೆ. ಹಾಗೆಯೇ ಈ ಪತ್ರವನ್ನು ನಾವು ಭಕ್ತಿಯಿಂದ ಆ ಭಗವಂತನಿಗೆ ತುಳಸಿ ದಳವನ್ನು ಸಮರ್ಪಿಸಿದರೆ ಅದರ ಫಲ ಆ ತುಳಸಿ ವೃಕ್ಷಕ್ಕೆ ಹೋಗ್ತದೆ. ಹಾಗೆಯೇ ಬಿಲ್ವದಳಂ ಸಮರ್ಪಯಾಮಿ ಹೇಳಿ ಬಿಲ್ವದಳವನ್ನು ಸಮರ್ಪಿಸಿದರೆ ಆ ಪುಣ್ಯದ ಫಲ ಬಿಲ್ವ ವೃಕ್ಷಕ್ಕೆ ಹೋಗ್ತದೆ. ಹಾಗೆಯೇ ಕದಲೀಫಲಂ ಸಮರ್ಪಯಾಮಿ ಹೇಳಿ ಕದಲೀಫಲವನ್ನು ಸಮರ್ಪಿಸಿದರೆ ಅದರ ಪುಣ್ಯದ ಫಲ ಕದಲೀ ವೃಕ್ಷಕ್ಕೆ ಹೋಗ್ತದೆ. ಹಾಗೆಯೇ ಈ ಜಲಂ ಸಮರ್ಪಯಾಮಿ ಹೇಳಿ ಜಲವನ್ನು ನಾವು ಸಮರ್ಪಿಸಿದರೆ ಅದರ ಪುಣ್ಯದ ಫಲ ಜಾಹ್ನವಿಗೋ ಗಂಗಾನ ಮಾತೆಗೋ ಹೋಗ್ತದೆ. ಹಾಗಾದ್ರೆ ನನಗೇನು ಬಂತು ಪುಣ್ಯ ಅಂತ ಹೇಳಿದರೆ, ಹೇ ಭಗವಂತ, ನನ್ನ ಪ್ರೇಮ ಭರಿತವಾದಂತಹ ಈ ಹೃದಯದ ಪತ್ರವನ್ನೇ ತನಗೆ ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ನನ್ನ ಹೃದಯ ಫಲವನ್ನೇ ತನಗೆ ನೈವೇದ್ಯವಾಗಿ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ನನ್ನ ಹೃದಯ ಕಮಲವನ್ನೇ ತನ್ನ ಅಡಿದಾವರಿಗಳಿಗೆ ಸಮರ್ಪಿಸ್ತಾ ಇದ್ದೇನೆ ಎಂದು ಭಗವಂತನಿಗೆ ಸಮರ್ಪಿಸಬೇಕು. ಹಾಗೆಯೇ ಈ ನನ್ನ ಹೃದಯದ ಪ್ರೇಮ ಜಲವನ್ನೇ ತಾನು ತನಗೆ ಅಭಿಷೇಕ ಮಾಡ್ತಾ ಇದ್ದೇನೆ ಎಂದು ಅಭಿಷೇಕ ಮಾಡಿದಾಗ ಆ ಪರಿಪೂರ್ಣವಾದ ಶುದ್ಧ ಮನಸ್ಸಿನ ಈ ಪ್ರೇಮದಿಂದ ಭಗವಂತನನ್ನು ಆರಾಧನೆ ಮಾಡಿದೆ ಅಂತಾದರೆ ಅದರ ಪೂರ್ಣ ಫಲವನ್ನು ನಮಗೆ ಪಡೀಲಿಕ್ಕೆ ಸಾಧ್ಯ. ಹಾಗೆ ಯಾವುದು ಹಾಗಾದರೆ ಆ ಪರಿಶುದ್ಧವಾದ ಮನಸ್ಸು, ಅರ್ಪಣಾಭಾವದ ಮನಸ್ಸು ಯಾವುದು ಅಂತ ಹೇಳಿದರೆ, ವೀಕ್ಷಕರೇ ತಾವೆಲ್ಲ ಗಮನಿಸಿರ್ಬೋದು ರಾಧೆ ಹಾಗೂ ಕೃಷ್ಣನ ಕಥೆಯನ್ನು. ರಾಧೆಯ ಭಕ್ತಿ ಎಂಥದು? ಒಂದು ದಿನ ರಾಧೆ ಶ್ರೀಕೃಷ್ಣನನ್ನು ಕಾಣಲಿಕ್ಕೋಸ್ಕರ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಅರಮನೆಗೆ ಬರ್ತಾಳೆ. ಆ ಹೊತ್ತಲ್ಲಿ ಶ್ರೀಕೃಷ್ಣ ಅಲ್ಲಿ ಇರೋದಿಲ್ಲ. ರುಕ್ಮಿಣಿ ಓಡೋಡಿ ಬರ್ತಾಳೆ. ನೋಡುವಾಗ ರಾಧೆಯನ್ನು ಕಂಡಾಗ ಏಕೋ ರುಕ್ಮಿಣಿಗೆ ಅಸೂಯೆ. ಯಾಕೆಂತ ಹೇಳಿದರೆ ಕೃಷ್ಣನ ನಾಲಿಗೆಯಲ್ಲಿ ಅನವರತವೂ ಕೂಡ ರಾಧೆ 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 ಎಂಬ ನಾಮ ಉಚ್ಚಾರ ಆಗ್ತಾ ಇತ್ತು. ಅದು ಕಂಡು ರುಕ್ಮಿಣಿಗೆ ಆಕೆಯಲ್ಲಿ ಅಸೂಯೆ. ರಾಧೆ ಬರ್ತಾಳೆ, ರುಕ್ಮಿಣಿಯಲ್ಲಿ ಕೇಳ್ತಾಳೆ ಶ್ರೀಕೃಷ್ಣ ಎಲ್ಲಿದ್ದಾನೆ ಹೇಳಿ. ಆವಾಗ ಇಲ್ಲ, ಆತ ಹೊರಗಡೆ ಹೋಗಿದ್ದಾನೆ ಅಂತಾಳೆ. ಹಾಗಾದರೆ ನಾನು ಬರುತ್ತೇನೆ, ಶ್ರೀಕೃಷ್ಣ ಇರುವಾಗ ಬರುತ್ತೇನೆ ಎಂದು ಹೊರಟು ಹೋಗ್ತಾಳೆ. ಅಷ್ಟೊತ್ತಿಗೆ ರುಕ್ಮಿಣಿ ಕರೆದು ಆಕೆಗೆ ಬಾಯಾರಿಕೆಯಾಗಿ ಬಿಸಿ ಬಿಸಿಯಾದ ಹಾಲನ್ನು ಕುಡಿಲಿಕ್ಕೆ ಕೊಡ್ತಾಳೆ. ರಾಧೆ ಯಾವತ್ತೂ ಕೂಡ ಶ್ರೀಕೃಷ್ಣನನ್ನು ತನ್ನ ಹೃದಯದಲ್ಲಿಟ್ಟು ಪೂಜಿಸುವವಳು. ಹಾಗೆ ಆಕೆ ಆ ಹಾಲನ್ನು ಶ್ರೀಕೃಷ್ಣಾರ್ಪಣಮಸ್ತು ಹೇಳಿ ಆ ಹಾಲನ್ನು ಘಟಘಟನೆ ಕುಡಿಯುತ್ತಾಳೆ. ಆ ಬಿಸಿಯನ್ನು ಲೆಕ್ಕಿಸದೆ ಶ್ರೀಕೃಷ್ಣನಿಗೆ ಅರ್ಪಣೆ ಆಗಲಿ ಹೇಳಿ ಆ ಹಾಲನ್ನು ಕುಡಿಯುತ್ತಾಳೆ. ನಾನು ಬರುತ್ತೇನೆ ಎಂದು ಹೇಳಿ ಹೊರಟು ಹೋಗ್ತಾಳೆ. ಸ್ವಲ್ಪ ತಡವಾಗಿ ಶ್ರೀಕೃಷ್ಣ ಅಲ್ಲಿಗೆ ಬರ್ತಾನೆ. ಬಂದವಾಗ ರುಕ್ಮಿಣಿ ಆತನ ಉಪಚಾರವನ್ನು ಮಾಡ್ತಾಳೆ. ಉಪಚಾರ ಮಾಡ್ತಾ ಮಾಡ್ತಾ ಆತನ ಪಾದವನ್ನು ಒತ್ತಲಿಕ್ಕೆ ಶುರು ಮಾಡ್ತಾಳೆ. ನೋಡುವಾಗ ಪಾದ ಅಡಿ ಸುಟ್ಟು ಹೋಗಿತ್ತು. ಭಗವಂತ, ಇದೇನು ನಿನ್ನ ಪಾದ ಸುಟ್ಟಿದೆ ಹೇಳಿ ರುಕ್ಮಿಣಿ ಕೇಳ್ತಾಳೆ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ನೀನೇ ಕಾರಣ ಅಲ್ಲವೇ, ನಾನೇನು ಮಾಡಿದೆ ಭಗವಂತ ಹೇಳಿ ರುಕ್ಮಿಣಿ ಕೇಳ್ತಾಳೆ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ನೋಡು, ಈಗ ತಾನೇ ರಾಧೆ ಬಂದು ಹೋದ್ಲಲ್ವಾ? ಹೌದು, ಬಂದು ಹೋದ್ಲು. ನೀನೇನು ಕೊಟ್ಟೆ? ಹಾಲು ಕೊಟ್ಟೆ. ಯಾವ ಹಾಲು ಕೊಟ್ಟಿದ್ದಿ? ಬಿಸಿಯಾದ ಹಾಲು ಕೊಟ್ಟೆ. ಓಹೋ, ನೀನು ಬಿಸಿಯಾದ ಹಾಲು ಕೊಟ್ಟಿರುವೆ. ಆಕೆಯ ಹೃದಯದಲ್ಲಿ ನನ್ನನ್ನು ಅನವರತ ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸುವವಳು. ಆ ಹೊತ್ತಲ್ಲಿ ನಾನು ಆಕೆಯ ಹೃದಯದಲ್ಲಿ ನನ್ನ ಪಾದ ಇತ್ತು, ಆದ ಕಾರಣ ಈ ಪಾದ ಸುಟ್ಟಿದೆ ಹೇಳ್ತಾನೆ. ಹಾಗೆ ಯಾವ ಭಕ್ತನು ಅನನ್ಯವಾಗಿ ಯಾರು ನನ್ನನ್ನು ಭಜಿಸುತ್ತಾರೋ ಅವರ ಯೋಗಕ್ಷೇಮವನ್ನು ವಹಿಸಿಕೊಳ್ತೇನೆ ಹೇಳಿ ಭಗವಂತ ಹೇಳ್ತಾನೆ. ಮುಂದೆ ಈ ವರಮಹಾಲಕ್ಷ್ಮಿ ಪೂಜೆ ಇದು ಯಾಕೆ ಬಂತು, ಯಾರು ಮಾಡಿದ್ರು ಅನ್ನತಕ್ಕ ವಿಚಾರವನ್ನು ಸ್ವಲ್ಪ ನೋಡೋಣ. ಸೌಭಾಗ್ಯ ವೃದ್ಧಿಗಾಗಿ ಮಾಡತಕ್ಕಂತಹ ವ್ರತ ಯಾವುದು ಅನ್ನೋ ಬಗ್ಗೆ ಒಂದಿಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಶುಕ್ಲೆ ಶ್ರಾವಣಿಕೆ ಮಾಸಿ
ಪೂರ್ಣಿಮೋಪಾಂತ್ಯ ಭಾರ್ಗವೇ ಅಂತ ಹೇಳ್ತಾರೆ. ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಸಮೀಪವಾದಂತಹ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ಪೂಜೆಗೆ ಶ್ರೇಷ್ಠವಾದ ವಾರ ಆಗಿದೆ. ಈ ಶ್ರಾವಣ ಮಾಸ ಅಂತ ಹೇಳೋದು ಯಾಕೆ ಬಂತು ಅಂತ ಹೇಳಿದರೆ, ಈ ನಮ್ಮ ವರ್ಷ ಋತುವಿನಲ್ಲಿ ಬರುವಂತಹ ಈ ಶ್ರಾವಣ ಮಾಸ, ಈ ಹೊತ್ತಲ್ಲಿ ನಾವು ಪಾರಾಯಣ ಇರ್ಬೋದು ಅಥವಾ ಜ್ಞಾನಿಗಳ ಮುಖಾಂತರ ಉಪನ್ಯಾಸಗಳನ್ನು ಕೇಳುವುದು, ಅಂತೂ ಸದ್ವಿಚಾರಗಳನ್ನು ಕೇಳುವ ಮುಖೇನ ಈ ಒಂದು ಶ್ರಾವಣ ಮಾಸವನ್ನು ಆಚರಣೆ ಮಾಡ್ತದೆ. ಯಾವ ವಿಚಾರವನ್ನು ಶ್ರವಣ ಮಾಡ್ತೇವೋ ಅದೇ ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಭೀಮನ ಅಮಾವಾಸ್ಯೆಯಿಂದ ಹಿಡಿದು ಎಲ್ಲ ಹಬ್ಬಗಳ ಸಾಲುಗಳೇ ಆಗಿರ್ತವೆ. ಅದರಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆ ಅನ್ನೋದು ಬಹಳ ಮಹತ್ವದ್ದು. ಈ ಪೂಜೆಯನ್ನು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಹೇಳಿ ಕೇಳೋಣ. ಜಗತಪ್ಪಿತರವು ಒಂದೇ ಪಾರ್ವತೀ ಪರಮೇಶ್ವರವು, ಜಗತ್ತಿನ ತಂದೆ ತಾಯಿಗಳೇ ಪಾರ್ವತೀ ಪರಮೇಶ್ವರರು. ಒಂದು ಸಲ ಪಾರ್ವತೀ ಪರಮೇಶ್ವರರು ತನ್ನ ಸಪರಿವಾರದ ಸಮೇತ ಒಂದು ಧರ್ಮ ಸಭೆಯನ್ನು ಮಾಡ್ತಾರೆ. ಆ ಧರ್ಮ ಸಭೆಯಲ್ಲಿ ಪಾರ್ವತಿಯು ಪರಮೇಶ್ವರನಲ್ಲಿ ವಿನಮ್ರಳಾಗಿ ಕೇಳಿಕೊಳ್ತಾಳೆ, ಹೇ ಭಗವಂತ, ಲೋಕ ಕಲ್ಯಾಣಾರ್ಥವಾಗಿ ಯಾವುದಾದರೂ ಮಾಡತಕ್ಕ ವ್ರತ ಇದೆಯಾ? ಸಾಮಾನ್ಯ ಮಾನವರು ತನ್ನ ಅಭೀಷ್ಟಗಳ ಸಿದ್ಧಿಗಾಗಿ, ಸೌಭಾಗ್ಯ ಪ್ರಾಪ್ತಿಗಾಗಿ ಮಾಡತಕ್ಕಂಥ ಯಾವುದಾದರೂ ವ್ರತ ಇದೆಯಾ ಎಂದು ಭಗವಂತನಲ್ಲಿ ಕೇಳಿಕೊಳ್ತಾಳೆ. ಆವಾಗ ಪರಮೇಶ್ವರನು, ಹೇ ದೇವಿ, ನೀನು ದೇವತೆಯ ಆಗಿದ್ದರೂ ಸಾಮಾನ್ಯ ಹೆಣ್ಣಿನ ಭಾವನೆಗಳ ಕಷ್ಟಗಳ ಕುರಿತು ನೀನು ಕೇಳಿಕೊಂಡಿದ್ಯಾ? ಇದೇ ದೇವಿ, ಹೇಳುತ್ತೇನೆ. ಹೀಗೆ ಪರಮೇಶ್ವರನು ಪಾರ್ವತಿಯಲ್ಲಿ ಈ ವಿಶೇಷವಾದ ಪೂಜೆಯ ಮಹತ್ವವನ್ನು ಹೇಳುತ್ತಾನೆ. ಆವಾಗ ಪಾರ್ವತೀ ದೇವಿಯು ಪರಮೇಶ್ವರನಲ್ಲಿ ಕೇಳ್ತಾಳೆ, ಪರಮೇಶ್ವರ, ಈ ವ್ರತವನ್ನು ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಎಂದು ತಿಳಿಸುವೆಯಾ ಕೇಳಿ. ಆವಾಗ ಪರಮೇಶ್ವರ ಹೇಳ್ತಾನೆ, ಕುಂಡಿನಿ ಎಂಬ ಪಟ್ಟಣದಲ್ಲಿ ಸರ್ವಗುಣ ಸಂಪನ್ನೆಯಾದ ಸಾಧ್ವಿಯು ಆದಂತಹ ಒಬ್ಬಾಕೆ ಚಾರುಮತಿ ಎಂಬ ಸದ್ಗೃಹಿಣಿ ಇರ್ತಾಳೆ. ದಟ್ಟ ದಾರಿದ್ರ್ಯದಿಂದ ಕೂಡಿದ್ದರೂ ಕೂಡ ಆಕೆ ನಮ್ಮ ಈ ವಿವಾಹೋತ್ಸವದಲ್ಲಿ ಯಾವ ರೀತಿ ವೈದಿಕರು ಉಪದೇಶವನ್ನು ಕೊಡ್ತಾರೋ ಆ ರೀತಿಯ ಷಡ್ಗುಣಗಳಿಂದ ಕೂಡಿದಂತಹ ಆಕೆ ಸದ್ಗೃಹಿಣಿ ಆಗಿರ್ತಾಳೆ. ಆಕೆ ಮಹಾಲಕ್ಷ್ಮಿ ಬಂದು ಕನಸಲ್ಲಿ ಹೇಳ್ತಾಳೆ, ಮಗಳೇ ಚಾರುಮತಿಯೇ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನ್ನ ದಾರಿದ್ರ್ಯವೆಲ್ಲ ಇಂದಿನಿಂದ ತೊಲಗಿತು. ನೀನು ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಸಮೀಪವಂತಹ ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಿಂದು ಶುಚಿರ್ಭೂತಳಾಗಿ ನನ್ನ ಪೂಜೆಯನ್ನು ಮಾಡು, ನಾನು ನಿನ್ನ ಮನೆಯಲ್ಲೇ ನೆಲೆಸಿರುತ್ತೇನೆ ಹೇಳಿ ಮಹಾಲಕ್ಷ್ಮಿ ಹೇಳಿ ಅಂತರ್ಧಾನಳಾಗ್ತಾಳೆ. ಆವಾಗ ಚಾರುಮತಿಯು ಬಹಳ ಖುಷಿಯಿಂದ ಎದ್ದು ಬಂದು ತನ್ನ ಗಂಡನಲ್ಲಿ ಈ ತನಗೆ ಕಂಡಂತಹ ಕನಸಿನ ವೃತ್ತಾಂತವನ್ನು ತಿಳಿಸುತ್ತಾಳೆ. ಹಾಗೆ ತನ್ನ ಅತ್ತೆ ಮಾವನಿಗೂ ತಿಳಿಸುತ್ತಾಳೆ. ತನ್ನ ಕುಂಡಿನಿ ಪಟ್ಟಣದ ಪ್ರತಿಯೋರ್ವ ಸುಮಂಗಲಿಯರಿಗೂ ಕೂಡ ಈ ವ್ರತದ ಮಹಿಮೆಯನ್ನು ತಿಳಿಸುತ್ತಾಳೆ. ಆ ಸಮಯಕ್ಕಾಗಿ ಆಕೆ ಕಾಯುತ್ತಾ ದಿನ ಸಂಭ್ರಮವನ್ನು ಆಚರಿಸುತ್ತಾಳೆ. ಈ ಶ್ರಾವಣ ಮಾಸದ ಆ ಸಂದರ್ಭ ಶುಭ ಶುಕ್ರವಾರ ಬಂದಾಗ ಆ ಎಲ್ಲ ಸುಮಂಗಲಿಯರನ್ನು ಸೇರಿಸಿಕೊಂಡು ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾಳೆ. ತನ್ನ ಬೇಡಿದ ವರಗಳನ್ನು ಹಾಗೆಯೇ ವಾಂಛಿತ ಫಲಗಳನ್ನು ಕೊಡುವಂತಹ ಆ ತಾಯಿ ವರಮಹಾಲಕ್ಷ್ಮೀ ದೇವಿ ಎಂದು ಪ್ರಖ್ಯಾತಿಯನ್ನು ಪಡೆಯುತ್ತಾಳೆ. ಅಂತಹ ಪೂಜೆಯನ್ನು ಮಾಡಿ ಕುಂಡಿನಿ ಪಟ್ಟಣದ ಪ್ರತಿಯೋರ್ವ ಸುಮಂಗಲಿಯರು, ಆ ಮನೆಯವರು ಎಲ್ಲರೂ ಕೂಡ ಅಷ್ಟೈಶ್ವರ್ಯಗಳಿಂದ ಅಭೀಷ್ಟಗಳನ್ನು ಪಡೆಯುತ್ತಾರೆ. ಹೀಗೆಯೇ ಈ ಹೊತ್ತಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಆ ಕುಂಡಿನಿ ಪಟ್ಟಣ ಚಾರುಮತಿ ಯಾವ ರೀತಿ ಫಲಪ್ರದವಾಗಿದ್ದಾಳೋ ಅವೆಲ್ಲವೂ ಕೂಡ ತನ್ನ ಎಲ್ಲ ಈ ಸನಾತನ ಸಂಸ್ಕೃತಿಯ ಎಲ್ಲ ಮನೆಯವರು ಕೂಡ ಈ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದರು. ತನ್ನ ಮನೆಗೆ ಲಕ್ಷ್ಮಿಯನ್ನು ಕರೆದು ಆ ಹೊತ್ತಲ್ಲಿ ಮನೆಗಳಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಆ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಹೇಳಿ ಆ ದಿನ ಸಂಭ್ರಮದಿಂದ ಈ ಪೂಜೆಯನ್ನು ಮಾಡ್ತಾರೆ. ವರಮಹಾಲಕ್ಷ್ಮಿ
ಪೂಜೆ ಹೇಳ್ತಾರೆ, ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ತಾರೆ, ವರಮಹಾಲಕ್ಷ್ಮಿ ವ್ರತ ಪೂಜೆ ಅಂತ ಕೂಡ ಹೇಳ್ತಾರೆ. ಅತ್ಯಧಿಕ ಫಲವನ್ನು ಕೊಡುವಂತಹ ಈ ವರಮಹಾಲಕ್ಷ್ಮಿ ಪೂಜೆ ಈ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬಹಳ ಶ್ರೇಷ್ಠವಾದ ಪೂಜೆಯಾಗಿದೆ ಅಂತ ಹೇಳಬಹುದು. ಶ್ರಾವಣ ಮಾಸ ಅಲ್ಲಿ ಪೂರ್ಣಿಮೆಗೆ ಸಮೀಪವಂತಹ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ನಾವು ಮಾಡಬೇಕು. ಆ ತಾಯಿ ಮನೆಗೆ ಬರ್ತಾಳೆ. ಆ ಹೊತ್ತಲ್ಲಿ ಆ ಶುಕ್ರವಾರದ ಶುಭ ಶುಕ್ರವಾರದಂದು ಆ ಮಹಾಲಕ್ಷ್ಮಿಯನ್ನು ತನ್ನ ಮನೆಗೆ ಕರೆದು ಆಕೆಯನ್ನು ಆರಾಧಿಸಬೇಕು. ಹಾಗೆಯೇ ಆಕೆಯನ್ನು ಯಾವ ರೀತಿ ಆರಾಧನೆ ಅಂತ ಹೇಳಿದರೆ, ಪಂಚವರ್ಣದಿಂದ ಅಷ್ಟದಳದ ಮಂಡಲದ ಮೇಲೆ 2 ಬಾಳೆ ಎಲೆಗಳನ್ನು ಇಟ್ಟು ಅದರ ಮೇಲೆ 1 ಸೇರು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಲಶ ಪ್ರತಿಷ್ಠೆಯನ್ನು ಮಾಡಬೇಕು. ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು. ಅದರಲ್ಲಿ ನಾವು ಮಹಾಲಕ್ಷ್ಮಿಯನ್ನು ನಾವು ಕಾಣಬೇಕು. ಹಾಗೆ ತಾನು ಯಾವ ರೀತಿ ಈ ಸೌಭಾಗ್ಯದ ರೀತಿಯಲ್ಲಿ ಸುಮಂಗಲಿಯಾಗಿ ಯಾವ ರೀತಿ ಅಲಂಕಾರವನ್ನು ಮಾಡಿಕೊಳ್ತೇನೋ ಅದೇ ಥರ ಆ ದೇವಿಯನ್ನು ಕೂಡ ಅಲಂಕಾರ ಮಾಡಬೇಕು. ಆಕೆ ನಗು ನಗುತ್ತಾ ತನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವ ರೀತಿ ಆಕೆಯ ಅಲಂಕಾರವಿರಬೇಕು. ಹಾಗೆ ಆ ಬಳಿಕ ಅಷ್ಟೋತ್ತರ ಅರ್ಚನೆ, ಕುಂಕುಮಾರ್ಚನೆಗಳನ್ನು ನಾವು ಮಾಡಬೇಕು. ಹಾಗೆಯೇ ಧೋರಬಂಧನ ಅಂತ ಹೇಳಿದರೆ ನಮ್ಮ ರಕ್ಷೆ. ಯಾಕೆಂತೇಳಿದರೆ ವರ್ಷ ಪರ್ಯಂತ ನಮಗೆ ಶ್ರೀರಕ್ಷೆ ಆಗಿರಬೇಕು ಅಂತ ಹೇಳೋ ಉದ್ದೇಶದಿಂದ ಈ ದೋರಬಂಧನವನ್ನು ಮಾಡ್ತಾರೆ. ನಮ್ಮ ದಾರಿದ್ರ್ಯವನ್ನು ನೀಗಿಸು, ನನಗೆ ಸುಖವನ್ನು ಕೊಡು, ಸೌಭಾಗ್ಯವನ್ನು ಕೊಡು ಅನ್ನುವ ದೃಷ್ಟಿಯಿಂದ ಈ ದೋರಬಂಧನವನ್ನು ಮಾಡ್ತೇವೆ. ಹೇಗೆ ಮಾಡ್ತೇವೆ ಹೇಳಿದರೆ, 12 ತಂತುಗಳಿಂದ, 12 ಗ್ರಂಥಿಗಳಿಂದ, ಹಾಗೆಯೇ 12 ಲಕ್ಷ್ಮಿಯ ನಾಮಗಳಿಂದ ಅರ್ಚನೆಯನ್ನು ಮಾಡಿ ಅರ್ಚಿಸಿ ಪ್ರಾರ್ಥಿಸಿ ಆ ದೋರಬಂಧನವನ್ನು ತಾನು ಧರಿಸಿಕೊಳ್ಬೇಕು. ಆ ದೋರಬಂಧನದ ಮಂತ್ರ ಈ ರೀತಿಯಾಗಿದೆ: ಕ್ಷೀರೋದಾರ್ಣವ ಸಂಭೂತೆ ಕುಂಕುಮಾಕ್ತಂ ಸುಧೋರಕಂ ಬಧ್ನಾಮಿ ವರದೇ ದೇವಿ ಧನಂ ಧಾನ್ಯಂಚ ದೇಹಿಮೆ 12 ಗ್ರಂಥಿ ಸಂಯುಕ್ತಂ ಕೃತಂ 12 ತಂತುಭಿಃ ಧಾರಯಾಮಿ ಮಹಾದೇವಿ ಸೂತ್ರಂ ತೇ ಸರ್ವಮಂಗಲೇ ಹೇಳಿ ಆ ದಾರವನ್ನು ನಾವು ಪ್ರಾರ್ಥಿಸಿಕೊಳ್ಬೇಕು. ಬಳಿಕ ಆ ದೇವಿಗೆ ಪ್ರಿಯವಾದಂತಹ ಗುಡಾನ್ನ ಅಥವಾ ಗೋಧಿ ಪಾಯಸ ಅಥವಾ ಭಕ್ಷ್ಯ, ಹೀಗೆ ನಾನಾ ವಿಧವಾದ ಭಕ್ಷ್ಯಗಳನ್ನು ಮಾಡಿ ಆ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ಆ ಬಳಿಕ ಸುಹಾಸಿನರನ್ನು ಕರೆದು ಆ ಸುಹಾಸಿನರಿಗೆ ಅರಶಿನ, ಕುಂಕುಮ, ಗಂಧ, ಹೂ, ಬಳೆ, ಹೀಗೆ ಅನುಕೂಲ ಇದ್ದರೆ ನಮಗೆ ರವಿಕೆ ಕಣವ, ಸೀರೆಯನ್ನು ಕೊಟ್ಟು ನಾವು ಅವರನ್ನು ಪೂಜಿಸಬಹುದು. ಆ ಸುಹಾಸಿನರಲ್ಲಿ ನಾವು ಆ ಲಕ್ಷ್ಮಿಯನ್ನು ಕಾಣುತ್ತಾ ನಾವು ಸಂತೋಷವನ್ನು ಪಡುತ್ತೇವೆ. ಈ ಒಂದು ಪೂಜೆಯನ್ನು ಯಾರು ಮಾಡ್ಬೋದು, ಯಾವ ಹೊತ್ತಲ್ಲಿ ಮಾಡಬಹುದು ಅನ್ನೋದನ್ನು ಸ್ವಲ್ಪ ಕೇಳೋಣ. ಈ ಪೂಜೆಯನ್ನು ಸಾಮಾನ್ಯವಾಗಿ ಸದ್ಗೃಹಿಣಿಯಾದವಳು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳಿಂದ ಶುಚಿರ್ಭೂತಳಾಗಿ ಬಳಿಕ ಆಕೆಗೆ ಇಷ್ಟವಾದಂಥ ನೀಲಾಂಜನ, ಈ ಒಂದು ಆರತಿ ಸಾಮಾನ್ಯವಾಗಿ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಗೆ ನಾವು ಆ ನೀಲಾಂಜನ ಆರತಿಯನ್ನು ಬೆಳಗುತ್ತೇವೆ. ಇದು ವಿಶೇಷವಾದದ್ದು. ಹಾಗೆಯೇ ಮಂಗಳಾರತಿಯನ್ನು ಬೆಳಗುತ್ತಾ ಆ ಲಕ್ಷ್ಮಿಯನ್ನು ನಾವು ಸಂತುಷ್ಟಗೊಳಿಸ್ತೇವೆ. ಆಕೆ ಕೂಡ ಸಂತುಷ್ಟಗೊಂಡು ತನ್ನ ಮನೆಯಲ್ಲಿ ಎಲ್ಲ ಬಂಧು ಬಾಂಧವರನ್ನು ಸಂತೋಷಗೊಳಿಸುತ್ತಾಳೆ. ಧನ ಧಾನ್ಯ ಸಮೃದ್ಧಿ ಹಾಗೆ ಅಷ್ಟೈಶ್ವರ್ಯ ಸಮೃದ್ಧಿಗಳನ್ನು, ಕ್ಷೇಮ, ಎಲ್ಲಕ್ಕಿಂತ ಹೆಚ್ಚಾಗಿ ಸಂತೃಪ್ತಿ ಬೇಕು. ಇದೇ ನಮಗೆ ಮೋಕ್ಷ. ಅಂತಹ ಮೋಕ್ಷವನ್ನು ಕೂಡ ಆ ಮಹಾಲಕ್ಷ್ಮಿ ನಮಗೆ ಕರುಣಿಸ್ತಾಳೆ ಅಂತ ಹೇಳಿ ಆಶಿಸುತ್ತಾ, ವೀಕ್ಷಕರೇ, ಮನೆಯಲ್ಲಿದ್ದಂತಹ ಈ ಲಕ್ಷ್ಮಿ ಈಗ ಸಾಮೂಹಿಕವಾಗಿ ಪೂಜಿಸುವಳಾಗಿದ್ದಾಳೆ. ಯಾಕೆಂತ ಹೇಳಿದರೆ, ತನಗೆ ಮನೆಯಲ್ಲಿ ಅನಾನುಕೂಲವಿದ್ದಾಗ, ಅಂದರೆ ಜ್ಞಾನಿಗಳು ಮನೆಯಲ್ಲಿ ಇಲ್ಲದೇ ಇದ್ದಾಗ ನಾವು ಜ್ಞಾನಿಗಳ ಮುಖಾಂತರ ನಾವು ಸಾಮಾನ್ಯ ಊರಿನ ಎಲ್ಲ ಸುಮಂಗಲಿಯರನ್ನು ಸೇರಿಸಿಕೊಂಡು ಈ ಸಾಮೂಹಿಕ ಪೂಜೆಯನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಕಲವು ಸಂಘಶಕ್ತಿ ಅಂತ ಹೇಳ್ತಾರೆ. ಅಂದರೆ ಈ ಕಲಿಯುಗದಲ್ಲಿ ಸಂಘಶಕ್ತಿಗೆ ಬಹಳ ಆದ್ಯತೆ ಇದೆ. ಯಾಕೆಂದರೆ ಸಾಮೂಹಿಕ ಪ್ರಾರ್ಥನೆ ಆದಷ್ಟು ಬೇಗ ಭಗವಂತನಿಗೆ ಸೇರ್ತದೆ ಅಂತ ಹೇಳುವ ಉದ್ದೇಶದಿಂದ ಈ ವ್ರತವನ್ನು ಸಾಮೂಹಿಕವಾಗಿ ಈಗ ಎಲ್ಲ ಕಡೆಯಲ್ಲಿ ಕೂಡ ಆಚರಣೆಯನ್ನು ಮಾಡ್ತಾ ಬರ್ತಾರೆ. ಬಂಧುಗಳೇ, ನಾವು
ಈಗ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣಕ್ಕೆ ಏನು ಕೊರತೆ ಇಲ್ಲ. ಎಲ್ಲರೂ ಕೂಡ ಬಹಳಷ್ಟು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿರ್ಬೋದು, ಪರದೇಶದಲ್ಲಿರ್ಬೋದು, ಎಲ್ಲರೂ ಕೂಡ ಅತ್ಯುನ್ನತವಂತಹ ಹುದ್ದೆಯನ್ನು ಅಲಂಕರಿಸಿಕೊಂಡಿದ್ದಾರೆ. ಆದರೆ ಈಗ ನಮಗೆ ಕೊರತೆ ಕಾಣ್ತಾ ಇರೋದು ಯಾವುದು ಅಂತ ಹೇಳಿದರೆ, ಮೌಲ್ಯಾಧಾರಿತವಾದ ಶಿಕ್ಷಣದ ಕೊರತೆ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಬಾಲ್ಯದಲ್ಲಿ ಮಕ್ಕಳಿಗೆ ಸಂಸ್ಕಾರ ಅನ್ನೋ ಜೀವಾಮೃತವನ್ನು ನಾವು ಕೊಟ್ಟಾಗ, ಒಂದು ಮಗು ಅತ್ತಾಗ ಆ ಮಗುವಿಗೆ ಹಠ ಹಿಡಿದಾಗ ಆ ಮಗುವಿಗೆ ಬೇಕಾದ್ದನ್ನು ಕೊಟ್ಟು ನಾವು ಸಂತೋಷ ಪಡಿಸಬಹುದು, ಅದರ ಅಳುವನ್ನು ನಿಲ್ಲಿಸಬಹುದು. ಆದರೆ ಅದೇ ಮಗು ಪ್ರೌಢಾವಸ್ಥೆಗೆ ಬಂದು ದಾರಿ ತಪ್ಪಿದಾಗ, ಈ ಸಂಸ್ಕಾರ ಅನ್ನುವ ಜೀವಾಮೃತವನ್ನು ನಾವು ಕೊಡದೇ ಇದ್ದಾಗ ನಮ್ಮ ಕಣ್ಣೀರಿಗೆ ಆ ಮಗುವೇ ಕಾರಣವಾದೀತು. ಆದ್ದರಿಂದ ಬಂಧುಗಳೇ, ಆದಷ್ಟು ಮನೆಗಳಲ್ಲಿ ಮಠ ದೇವಾಲಯಗಳಿಗೆ ಹೋಗುವಾಗ ತನ್ನ ಮಗುವಿನ ಕೈ ಹಿಡಿದು ಅಪ್ಪ ಅಮ್ಮ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿಯ ಸಂಪ್ರದಾಯವೇನು, ಅಲ್ಲಿಯ ಸಂಸ್ಕೃತಿ ಏನು, ಪೂಜೆ ಅಂದರೇನು, ಮಂತ್ರಾಕ್ಷತೆ ಎಂದರೇನು, ಇದರ ಬಗ್ಗೆ ಆ ಮಕ್ಕಳಿಗೆ ತಾನು ತಿಳಿಸುವ ಹಾಗಿರಬೇಕು. ಹಾಗೆಯೇ ಮನೆಯಲ್ಲಿ ವಾರಕ್ಕೆ ಒಂದು ದಿನ ಆದರೂ, ನಿತ್ಯ ಅಲ್ಲರೂ ವಾರಕ್ಕೆ ಒಂದು ದಿನ ಆದರೂ ನಾವು ಮನೆಯವರೆಲ್ಲರೂ ಸೇರಿ ಭಜನೆ ಮಾಡಬೇಕು. ಹಾಗೆಯೇ ಅಲ್ಲಿದ್ದ ಮಕ್ಕಳು ಕೂಡ ನಮ್ಮ ಸನಾತನ ಸಂಸ್ಕೃತಿಯ ರೀತಿಯಲ್ಲಿ ರಂಗವಲ್ಲಿ ಹಾಕುವುದು, ತಳಿರು ತೋರಣ, ಹೊಸ್ತಿಲ ಪೂಜೆ, ಹಾಗೆ ಮಾತಾ ಪಿತರಿಗೆ ವಂದನೆ ಅಂದರೆ ಆಶೀರ್ವಾದ, ಈ ಒಂದು ಸಂಪ್ರದಾಯವನ್ನು, ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಈ ಸಂಪ್ರದಾಯವನ್ನು ತಾವು ಈಗಿಂದಲೇ ರೂಢಿ ಮಾಡಿಕೊಳ್ಳಬೇಕು. ಯಾಕೆಂತ ಹೇಳಿದರೆ, ಈ ಮಕ್ಕಳು ನಮ್ಮ ಮುಂದಿನ ಆಸ್ತಿಯಾಗಿರ್ತಾರೆ. ನಾವು ಮಕ್ಕಳಿಗಾಗಿ ಆಸ್ತಿ ಮಾಡದೆ ಮಕ್ಕಳನ್ನೇ ಮುಂದಿನ ಆಸ್ತಿಯನ್ನಾಗಿ ನಾವು ಮಾಡಬೇಕು. ಈ ವರಮಹಾಲಕ್ಷ್ಮಿ ತಾಯಿಯ ಪೂಜೆಯನ್ನು ಯಥಾವತ್ತಾಗಿ ಮಾಡಿದ್ದೇವೆ. ಹಾಗೆಯೇ ಕಥಾ ಶ್ರವಣವನ್ನು ಕೂಡ ಮಾಡಿದ್ದೇವೆ. ಹಾಗೆ ಈ ಶ್ರವಣ ಮನನ ಅನುಷ್ಠಾನ ಮಾತ್ರದಿಂದ ನಮ್ಮ ಉದ್ಧರೇದಾತ್ಮಾನಮಾತ್ಮಾನಂ ನಾತ್ಮಾನಮವಸಾಧಯೇತ್ ಅಂದರೆ ನಮ್ಮ ಆತ್ಮದ ಉದ್ಧಾರವನ್ನು ಮಾಡಿಕೊಳ್ಳೋಣ ಹೇಳಿ ಆಶಿಸುತ್ತಾ, ಈ ಎಲ್ಲರ ಪ್ರತಿಯೋರ್ವರ ಮನೆಯೂ ಕೂಡ ಸಮೃದ್ಧಿಗೊಳ್ಳಲಿ, ಧನ ಧಾನ್ಯ ಹಾಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಿ ಮನೆಯಲ್ಲಿ ಯಾವತ್ತೂ ಸುಖ ಶಾಂತಿ ನೆಲೆಸಲಿ ಹೇಳಿ ಆಶಿಸುತ್ತಾ, ಕಂಡಂತಹ ಎಲ್ಲ ವೀಕ್ಷಕರಿಗೂ ಕೂಡ ಶುಭವಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ವೇದಾಂತ ಆಚಾರ್ಯ ಭಾಸ್ಕರಂ ಜ್ಞಾನ ಭಾಸ್ಕರಂ ಧರ್ಮ ಸಂಸ್ಥಾಪನಂದೇ ಕಾಳಹಸ್ತಂ ಜಗದ್ಗುರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವಲಕ್ಷಿಷ ಪ್ರಸನ್ನ ಸರ್ವದಾ. ವರಮಹಾಲಕ್ಷ್ಮಿಯೇ ನಮಃ. ಸುದ್ದಿವಾಹಿನಿಯ ಎಲ್ಲ ಶ್ರೋತೃ ಬಂಧುಗಳಿಗೆ ಪ್ರೀತಿಪೂರ್ವಕಾಂತ ಸ್ವಾಗತವನ್ನು ಬಯಸುತ್ತಾ, ಇಂದಿನ ದಿನ ಶ್ರಾವಣ ಮಾಸದ ಹುಣ್ಣಿಮೆಯ ಸಮೀಪವಾದಂಥ ಶುಭ ಶುಕ್ರವಾರ, ಅಷ್ಟಮಿ ತಿಥಿ, ಅನುರಾಧ ಶುಭ ನಕ್ಷತ್ರ. ಈ ಶುಭ ದಿವಸದಲ್ಲಿ ಅತ್ಯಂತ ಪರಮ ಪವಿತ್ರವಾದಂಥ ಭವಿಷ್ಯತ್ ಪುರಾಣದಲ್ಲಿ ಬರತಕ್ಕಂಥ ವರಮಹಾಲಕ್ಷ್ಮಿಯ ವ್ರತಪೂಜೆಯನ್ನು ಪ್ರತಿಯೊಬ್ಬ ಸದ್ಗೃಹಿಣಿಯರು ಶ್ರದ್ಧೆಯಿಂದ ಭಕ್ತಿಯಿಂದ ಮಿಂದು ಮಡಿಯಿಟ್ಟು ಕಲಶ ಸ್ಥಾಪನೆ ಮಾಡಿ ಕಲ್ಪೋಕ್ತ ವಿಧಿವಿಧಾನಲ್ಲಿ ಅರ್ಚನೆ ಮಾಡಿದರೆ ಆ ಗೃಹದಲ್ಲಿ ಆ ವರಲಕ್ಷ್ಮಿ ಸದಾ ನೆಲೆಸಿರ್ತಾಳೆ. ಆಯಸ್ಸು, ಆರೋಗ್ಯ, ಧನ, ಕನಕ, ವಸ್ತು ವಾಹನ ಕಣಿಸ್ತಾಳೆ. ದೀರ್ಘ ಸೌಮಂಗಲ್ಯತ್ವವನ್ನು ಪ್ರಾಪ್ತಿಸ್ತಾಳೆ. ಹಾಗೆ ಧರ್ಮ ಮಾರ್ಗದಲ್ಲಿ ಮುನ್ನಡಲಿಕ್ಕೆ ಆ ವರಮಹಾಲಕ್ಷ್ಮಿ ಸದಾ ಅತುಲೈಶ್ವರ್ಯ ಭೋಗ ಕಾಮನೆಯನ್ನು ನೀಡ್ತಾಳೆ ಅಂತ ಸನಾತನ ಧರ್ಮದ ಪ್ರತೀತಿ. ಅಂತೆ ಇಂದಿನ ಈ ಶುಭ ಶುಕ್ರವಾರದಂದು ನಾವು ದೀಪ ಪ್ರಜ್ವಲನೆ ಮಾಡಿಕೊಂಡು ಕಲಶ ಪ್ರತಿಷ್ಠಾಪನೆ ಮಾಡಿಕೊಂಡು ಕಲ್ಪೋಕ್ತ ವಿಧಿ ವಿಧಾನದಲ್ಲಿ ವರಮಹಾಲಕ್ಷ್ಮಿಯ ಅರ್ಚನಾರಾಧನೆ ಮಾಡಲಿಕ್ಕಿದ್ದೆ. ಓಂ ಅಗ್ನಿವೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ
होतारं रत्नधातमम् अग्निपूर्वे ऋषिभिरढ्यो नूतनैरुतः स देवाम् एह वक्ष्यति अग्निना आरैमत्तमतः दिवे दिवे यशसं वीरवत्तमं दीपौज्ज्वलकाले ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಹಸ್ತಂ ಪ್ರಕ್ಷಾಲ್ಯ ಕೈ ತೊಳೆಯಿರಿ. ಹಸ್ತಂ ಪ್ರಕ್ಷಾಲ್ಯ ಮಹಾಕಾಳಿ ಸ್ವಾಹ, ಮಹಾಲಕ್ಷ್ಮೀ ಸ್ವಾಹ, ಮಹಾಸರಸ್ವತಿ ಸ್ವಾಹ, ಜಗದಂಬಾಯ ತನ್ನಮಃ. ಹಸ್ತಂ ಪ್ರಕ್ಷಾಲ್ಯ ಮಹಾಕಾಳಿ ಸ್ವಾಹ, ಮಹಾಲಕ್ಷ್ಮೀ ಸ್ವಾಹ, ಮಹಾಸರಸ್ವತಿ ಸ್ವಾಹ, ಜಗದಂಬಾಯ ತನ್ನಮಃ. ಹಸ್ತಂ ಪ್ರಕ್ಷಾಲ್ಯ ಆತ್ಮನೇ ಸ್ವಾಹ, ಅಂತರಾತ್ಮನೇ ಸ್ವಾಹ, ಪರಮಾತ್ಮನೇ ಸ್ವಾಹ. द्वितीय प्रहार्थे श्री श्वेतवराह कल्प हे वै सुंदर हे अष्टाविंशतितमे युगजुष्के कलियुगे हे प्रथम चरणे जम्बोधे भारतवर्षे भरतखंडे मेरो शिव बोधाविरत्कणधीरे शालिवाहन शकेन्दुः पर्वादि षष्टि संवत्सराणमध्ये शोभकृतनाम संवत्सरे दक्षिणायनं वर्षर्धो श्रावणमासे निज श्रावणमासे शुक्लपक्षे अष्टम्यां तिथो भृगुवासरे अनुराधा शुभ नक्षत्र शुभयोग एवं गुण विशेष विष्टಯ ಶುಭ ಪುಣ್ಯತಿಥೋ. ನಿಮ್ಮ ನಿಮ್ಮ ಗೋತ್ರ ನಕ್ಷತ್ರಗಳನ್ನು ಹೇಳಿಕೊಳ್ಳಿ. ಸಾನ ಗೋತ್ರೋದ್ಭೋಸ್ಯ ಪೇಣಿ ನಾಮ್ಯಾಯಾಹ ವಿಶಾಖಾ ನಕ್ಷತ್ರ ವೃಶ್ಚಿಕರಾಶೋ ಜಾತಃ ಕುಮಾರಸ್ಯ ಸಾಯಿರಾಮ್ ಶರ್ಮಣ तस्य कांताय अनुराधा नक्षत्र वृश्चिकराशो जात श्रेयानाम्यायाः सुपर्णस गोत्रोद्भोस्य चंद्रशेखर शर्मण यजमान सौभाग्य कांताय ಶಾರದಾನಹಮ್ಯ ಸಕುಟುಂಬಾನ. ನಿಮ್ಮ ಎಲ್ಲ ಕುಟುಂಬದ ಎಲ್ಲ ಸದಸ್ಯರನ್ನು ಎಣಿಸಿಕೊಳ್ಳಿ. ಸಕುಟುಂಬಾನ ಅಸ್ಮಾಕಂ ಅಂತೇಳಿ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಭಯ ಅಭಯ ಭಯಾಯಿರಾರೋಗ್ಯ ಸಕಲ ಸಂಪದ ಪ್ರಾಪ್ತ್ಯರ್ಥ ಇಹ ಧರ್ಮನಿ ಜನ್ಮ ಜನ್ಮಾಂತೇಷು ಸಮಸ್ತ ವಿಧ ದುರಿತ ದೋಷ ನಿವಾರಣಾರ್ಥ ಆಯುರಾರೋಗ್ಯ ಸಕಲ ಸಂಪದ ಪ್ರಾಪ್ತ್ಯರ್ಥ ದುರಿತಾಷ್ಠ ನಿವಾರಣಪೂರ್ವಕ ಕಾಯಿಕ ವಾಚಿಕ ಮಾನಸಿಕ ಜ್ಞಾತಾಜ್ಞಾತ ದೋಷ ನಿವಾರಣಪೂರ್ವಕ ಶ್ರೀ ವರಮಹಾಲಕ್ಷ್ಮಿ ಪೂರ್ಣ ಪ್ರಸಾದ ಸಿದ್ಧ್ಯರ್ಥ ವರಮಹಾಲಕ್ಷ್ಮಿ ವ್ರತಭೂಜಾರಾಧನಂ ಕರ್ಮ ಕರಿಷ್ಯೆ. ದೀರ್ಘ ಸೌಮಂಗಲ ಪ್ರಾಪ್ತ್ಯರ್ಥ ವರಮಹಾಲಕ್ಷ್ಮಿ ವ್ರತಪೂಜಾರಾಧನಂ ಕರ್ಮ ಕರಿಷ್ಯೆ. ಒಂದು ಉದ್ಧರಣೆ ನೀರು ಹಾಕಿ ಎಲ್ಲ ಸಂಕಲ್ಪ ಮಾಡಿಕೊಳ್ಳಿ. ಈ ಜನ್ಮದಲ್ಲಿರ್ಬೋದು, ಹಿಂದಿನ ಜನ್ಮದಲ್ಲಿರ್ಬೋದು, ಜನ್ಮ ಜನ್ಮಾಂತರದ ದೋಷಗಳಿರ್ಬೋದು, ಅಥವಾ ನೀವು ಮಾಡತಕ್ಕಂಥ ಉದ್ಯೋಗ ವ್ಯವಹಾರದಲ್ಲಿರ್ತಕ್ಕಂಥ ವಿಘ್ನ ವಿಡೂರಾದಿಗಳು ದೂರೀಕರಿಸಲಿ ಅಂತೇಳಿ ಪೂರ್ಣಾಯುಷ್ಯ ಆರೋಗ್ಯ ಧನ ಕನಕ ವಸ್ತುವಾಹನ ಕರುಣಿಸಲಿ. ಹಾಗೆ ಎಲ್ಲ ರೀತಿಯ ಅಷ್ಟವಿಧ ಅಣಿಮ ಮಹಿಮಾ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ಐಶತ್ವ ಅಂತಕ್ಕಂಥ ಅಷ್ಟೈಶ್ವರ್ಯ ಭೋಗ ಕಾಮನೆಗಳನ್ನು ಕರುಣಿಸಲಿ. ಹಾಗೆ ಸೌಭಾಗ್ಯವನ್ನು ಕರುಣಿಸಲಿ ಅಂತೇಳಿ ಆ ವರಮಹಾಲಕ್ಷ್ಮಿಯ ವ್ರತಪೂಜೆ ಮಾಡ್ತೇನೆ ಅಂತೇಳಿ ಅದನ್ನು ಆ ಕೆಳಗೆ ತಟ್ಟೆಗೆ ಬಿಡಿ. ಈಗ ಈ ತಟ್ಟೆಗೆ ಹಾಕಿ ವರಮಹಾಲಕ್ಷ್ಮಿ ವ್ರತಪೂಜಾರಾಧನಂ ಕರ್ಮ ಕರಿಷ್ಯೆ. ಆ ಹರಿವಾಣಕ್ಕೆ ಬಿಡಿ. ಸರ್ವೋಪಚಾರಕಂ ಭಾಗ್ಯಪುಷ್ಪಾಣಿ ಸಮರ್ಪಯಾಮಿ. ಪ್ರತಿದಿನ ಪ್ರಾರ್ಥನಾಂ ಸಮರ್ಪಯ ಆಘಮಾರ್ಥಾಂ ದೇವಾನಾಗಮನಾರ್ಥಾಂ ಗುರು ಹೇ ಘಂಟಾರ್ಥದೇವತಾಹ್ವಾನ ಘಂಟದೇವತಾಭ್ಯೋ ನಮಃ. ಸರ್ವೋಪಚಾರಾರ್ಧಗಂಧಾಖ್ಯದ ಪತ್ರಪುಷ್ಪಾಣಂ ಸಮರ್ಪಯ ಘಂಟಮುದ್ರಂ ದರ್ಶಯತ್ವಾ ಓಂ ತತ್ವಾ ಆಯಂ ಬ್ರಹ್ಮಣಾನ್ವಾರ್ಧಾಶಾಸ್ತ್ರೇ ಅಹೇಳವಾನೋಣೆ ಐಪ್ರಮುಷೆ ಓಂ ಭೂರ್ಭೂರ್ಭೋಸ್ವಣ ಆವಾಂ ತಾವಯಾಂ ಪೂಜಾ ಕಲಶಸ್ಯ ಮುಖೇ ವಿಷ್ಣುಮುಖಂಡೇರ್ಧರ್ಮಾಷದ ಮೂಲೆ ಪತ್ರಧೋರ್ಮಾವತಿ ಮಾತೃಣಾಭುದ
कुशोसागरासुरे सप्तदीपहांध्र रघवे तोत्रवसामन अंगे स्वेधारकर्षां समाषदा अत्र गात्रे सात्रिशां तीर्था आयान्तकृष्यमाणः करिष्यमाण वरमहार्के व्रतपूजाराक्रमण वर्णातर्तना प्रार्थनां समर्पया धेन भद्रं दर्शयित्वा शङ्खाधोचं वर्णं जातविता पृष्ठे प्रजापते विद्यादग्रेङ्गां सुहृते त्रैलोक्ययान्तीर्थमर्पणां तस्मात् शङ्कर प्रभोजे शङ्खदेवताभ्यो स्वरूपचारार्थे गन्धाक्षत पत्रपुष्पाणि समर्पयामि पत्रपुष्पाणि समर्पयामि दीपवते महालक्ष्मी नमः आवाशामि स्थापयां पूजयामि सर्वोपचारार्थे गन्ध अक्षत पत्रपुष्पाणि समर्पयामि अपवित्रपवित्रो सर्वाङ्गवस्ताङ्गतोऽपि यस्मरेत् स्माशाभ्य देवामात्मानं च पूजाद्रव्याणि प्रोक्ष यजमानं प्रोक्षयेत् आधो निर्गधात्यर्थ गुरुगणपति पूजाराधनं कर्म करिष्ये गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् ब्रह्मा तस्मै श्रीगुरवे नमः वक्रतुण्ड महाकाय कोटिसूर्यपुरा निर्विघ्नमुकुर्मे कार्येषु सर्वदा अथ कलश प्रतिष्ठापने विनियोगः ओम महेभ्यो पृथ्वी च नैमं यज्ञं विविच्यतां विप्रधानोर्भे ओम घोषदैवसमतं ते सोमेन स्वाराज्ञ यस्मै कृणोति ब्राह्मण सम्राजन् पारयांसि ओम आकलशेषु धावते पवित्रे विशुद्धे उक्तेर्यज्ञेषु रतुधे ओम मने सरस्वती सोम कृष्ण्यास्य विशोमयः गंधद्वारा धुरादृशां तविष्टा गृहिणे ईश्वरे द्रौपदां ताभिहोक्वेशम् ओम काणा आत्काणा प्रमुते वर्चपरिं एवान् सहस्रेण च सेन्ध्या ओम अश्वत्थेवो निशन्मणे घोभाय क्लास्मरां ओम याहवलिने फलाभिष्पायपणे बृहस्पते भसौतानमुञ्चन्तः ओम श्रीरत्नादाशयतुदा तापघातं भागं ओम हिरण्यरूपदारण्यं रान्मणः हिरण्यात्मझाड़ः तस्मै युवासु वातपरिवितकासु पुष्ययान् बोधयामानः संधिराकुं स्वाध्यो ओम अनुधातयन्तः ओम भूणाद्भुवातः भूणावरहतां वस्ने विक्रणामहिषमूर्तिं चतुर्थो ओम तत्त्वा आयहं ब्रह्मणान्वार्थः च तेजमार्भे अहेळवानोणि प्रमोषे अस्मिन् कलशमध्ये ओम भूणामावाशामि भूणापूर्वोषण आवाशं स्थापयां पूजां वर्णातरतराजन आवाशं स्थापयां पूजां लम्पृथ्व्यातकल्भ्यां हम आकाशविशुङ्गल्भ्यां यमायु ब्रह्मग्रातं पञ्चोपचार पूजां कल्पयामि कलशस्य मुखे विष्णु कंठेर्द्रभाषदा मूले सागरासुरे सुप्तदीपांग्रः रघुवे गात्रशां मृधा आयान्तकृष्यमाण वरमहार्के व्रतपूजाराक्रमण कलशमध्ये वर्णा सुप्रतिष्ठितमस्थो ओम हृदिस्थितं पंकजमष्टपत्रं सखेस्रं कर्णिकामध्यनालम् अंगुष्ठमात्रं योतिं तिं ध्यायेत् विष्णुं पुरुषं पुराणं मध्ये सूर्यं मासं सकलभुवनवेगं सृष्टिसंहारहेत् निजमात्मलिङ्गं मायाप्रेरतयं श्रद्धानतेमलचित्तजलाभिषेकं समाधिकुष्मेर्भवा देहो देवाल प्रोक्तो जीवं साज्वा यथे ज्ञाने सोमवार भोजे आत्मने नमः अंतरात्मप्रभात्मने उत्तत्भोज्वल कांचन तुंगांगरंगसं शब्दस्फाटिका वित्तकार्ते स्तंभे मे द्वारेश्च मरत्नाज शोभावेण्टभे तुत्रेभे शंखचक्रद्भोत्पाकिं मुक्ता जालिं भीमण्टभेक्तेर्वज्रे सोपहार्के नानारत्नरूपे कलिशेर्त्वं माणिक्योज्वलक्ष्मी लक्ष्मीविलासासुं ध्यायेन् मण्टपं सकलेशं मण्टपध्यानं समर्पयामि मण्टपध्यानं समर्पयामि पुरद्वारश्रेहे नमः सकणद्वारवार्षे नमः पश्चिमद्वारवार्षे नमः उत्तरद्वारवार्षे समर्पयामि आधारते नमः मूलवर्ते नमः पूर्वः नमः अनन्तः नमः इक्षुधाकरः नमः रत्नदीपः नमः मणिमण्टपः नमः चित्रा नमः धर्मः नमः ज्ञानः नमः वैराग्यः नमः ऐश्वर्यः नमः धर्मः नमः अज्ञानः नमः अवैरा इति दिव्यपीठपूजा वरमहालक्ष्मी नमः पीठपूजां समर्पयामि हिरण्यवर्ण हेळायितु हिरण्य अतः प्राणप्रतिष्ठापने विनियोगः तस्य श्रे प्राणप्रतिष्ठापनान्तरस्य ब्रह्मष्टमेः ध्यादृष्टुः परमहानिके प्राणप्रतिष्ठापने विनियोगः ओम आं ह्रीं क्रों यरलवशसहंस वरमहालक्ष्मी नमः मूर्तिप्राणाय प्राण ओम आं ह्रीं क्रों यरलवशसहंस श्री वरमहालक्ष्मी नमः मूर्तिमयस्था ओम आं ह्रीं क्रों यरलवशसहंस वरमहालक्ष्मी नमः मूर्तिर्वेन्द्राणि यः स्थिता प्रतिवाप्ति वायुराकाशत् शब्दस्पर्शरूपरसगन्धा
प्राणा वाक्पाणे पादापायुस्तवचनाधानागणविरहण मनोवृत्तित्ताङ्कहारां तनन्तरात्म हि वागत्या सुखं चिरं तिष्ठन्तु स्वाहा सुखं चिरं तिष्ठन्तु स्वाहा असुनेते पुनस्माचुक्न प्राणमिह नो देहि भोगं जोक्षेमनुते मृळहानस्ते ओम 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 मम रत्न सूर्यमंडलस्थां वरमहालक्ष्मीन अत्रे वात्रे नागच्छाद आवाहितो भव समस्तापितो भव सन्निहितो भव सन्निर्धो भव सम्मुखो अवगुण्ठितो व्याप्तक्षमस्व आवानं समर्पयामि महालक्ष्मीश्च विद्महे विष्णुपतिश्च तन्नो लक्ष्मीर्प्रचोदयात् महालक्ष्मीश्च विद्महे विष्णुपतिश्च धीमहि तन्नो लक्ष्मीर्प्रचोदयात् महालक्ष्मीश्च विद्महे तन्नो लक्ष्मीर्प्रचोदयात् शिरसि शिखाय कवच ओम हिरण्यवर्णां हरणीं सुवर्णरजस्रजां चन्द्रां हिरण्मे लक्ष्मीं जातवेदोम् आवह ताम् आवह जातवेदो लक्ष्मीमरवगामिनी ध्यायामि ध्यायामि ध्यानं समर्पयामि श्रीमाधप्रबोधिं श्रियं देवे पप्पे श्रीर्मा देवी श्रुताम् आवाहनं समर्पयामि स्वागतं समर्पयामि पुष्पिताभिरण्यप्राकारमार्द्रा धरं तिं तृप्तां तर्पयन्ते चित्तां पद्मोणां ताभिहो पुहे स्वागतं समर्पयामि मिनीमीं शरणं प्रब्ध्ये पाधारुन्द्ये पाद्यं समर्पयामि ने तपसोऽधिजातो वनस्पतिस्थो वृक्षोदुः तस्य बलानि तपसां धूमायां तराया च भाष्या लक्ष्मीः मुखे आचमनीं समर्पयामि महाकाली स्वमहालक्ष्मी स्वमहा आचमनीं समर्पयामि उपेदवां देवसखकीर्तना ददातु मे क्षिप्तिमासामलां ज्येष्ठां रक्तं नाशयाम्यहं पाधारं मधुपर्कं समर्पयामि ॐ अग्निमेणे पुरोहितं यज्ञस्य देवमृत्युजं स्नानधृप्यामि दधिक्रावणो कार्जिष्णोषि स्नानधृप्यामि घृतमिखे घृतमस्य शीतो स्वाहा कृतमसे घृतस्नानधृप्यामि मधुभातारतायथे मधुक्षरं दवा मार्भिना सन्तोषधि मधुनक्तमतोषधो मधुमत्वार्त्मजः मधुधोर्त्मा मधुवानो वनस्पतिर्मधुमास्तु सूर्यामार्द्रकामते मधुनास्मसे स्वाधुपसे दिव्याजमे स्वाधुरिन्द्राव स्वाधुर्मित्रावणाय वाये बृहस्पति मधुमां स्वाधुर्स्नानद्रव्यां याः फलेने फला पुष्पाष्पणे बृहस्पते प्रसोस्नानमुञ्चन्दः फलोदकस्नान पञ्चामृतस्नानं स्थापयामि पञ्चामृतस्नानानन्तर शुद्धोदकस्नानं करिष्ये ॐ हिरण्यवर्णां हरणीं सुवर्णरजस्तरजां चन्द्रां हिरण्मयलक्ष्मीं जातवेदोम आवह ताम् आवह जातवेदो लक्ष्मीमनवगामिनीं यस्यां हिरण्यं विन्देयं गामश्च पुरुषानम् अश्वपूर्वारतमुद्दाहस्तिनादप्रबोधिं श्रियं देवी पप्पये श्रीर्मादेवयुधां कां सोऽस्मितां हिरण्यप्राकारमार्द्रां ज्वलन्तीं तृप्तां तर्पयन्तीम् इति महाभिषेकस्नानं द्रव्यामि स्नानं द्रव्यामि वस्त्रं समर्पयामि उपभीतं द्रव्यामि गन्धद्वारा दुरादर्शां तपिष्टां गृहिणी ईश्वरे द्रौपदामिति जीवगन्धं द्रव्यामि अर्चता प्रार्थाप्रियामि सूर्चता अर्चन् अक्षतान् द्रव्यामि आयनेते बारान् धूर्वारोहन्तु पुष्पणे चन्द्रा सगृहामि इति पुष्पमालहं समर्पयामि नानाविध परिमलपुष्पं पत्रं समर्पयामि नानाविध परिमलपुष्पं पत्रं समर्पयामि श्रीदेव्ये नमः अमृतोद्भवाय नमः कमलाशक्त्यै नमः विष्णुवत्ते नमः सर्वसुन्दर्ये नमः वैष्णव्ये नमः ॐ अमृतोद्भवा कमला शक्त्यै नमः विष्णुवत्ते नमः सर्वसुन्दर्ये नमः वर वैष्णव्ये नमः वाराह्ये नमः सर्वदेवताय नमः शङ्घनीये नमः ओम हरिवल्लभाय नमः सर्वसीताय नमः नारसिंहे नमः ओम महादेव्ये नमः ओम पद्महस्ता नमः रमाय नमः क्षीराब्धितनयाय नमः श्रीदेव्ये नमः इंदिराय नमः
लोकमात्रे नमः ज्ञानयुक्ते नमः श्रीवरमहालक्ष्मे नमः नानाविधपरिमलपुष्पं पत्रं समर्पयामि नानाविधपरिमलपुष्पं पत्रं समर्पयामि अष्टोत्तर अर्चने माडि शवं नमामः देवे कुङ्कुमाक्तं सुहोरं द्वारग्रन्थे संयुक्तं च पूजयेत् वरमहालक्ष्मे नमः द्वारमध्ये वरमहालक्ष्मे नमः आवासं स्थापयां पूजयामि पद्मासने पद्मर्गं स्वरलोकैकपूजिते नारायणप्रिये देवी सम्प्रीतभो सर्वदा वरदां च शुभां पद्मद्वयासक्त चतुर्भुजं नानावर्ण दीप्ताङ्गे ध्याये पद्मोपरिस्थितां हिरण्यवर्णां हरिणीं स्वर्णरजस्रजां चन्द्रामैलकुञ्जातवेदोम आवह द्वारमध्ये महालक्ष्मी नमः आवासं स्थापयां पूजयामि द्वारमध्ये द्वाशनाम् अर्चनं करिष्ये ओम रमाय नमः ब्रह्मणः आवाहयामि सर्वमंगलाय नमः द्वितीयग्रन्थिम् आवाहयामि कमलावासिन्ये नमः तृतीयग्रन्थिम् आवाहयामि मन्मथन्ये नमः चतुर्थग्रन्थिम् आवाहयामि विष्णुवल्लभाय नमः पञ्चमग्रन्थिम् आवाहयामि क्षीराब्धिधन एकन्यकाय नमः षष्ठग्रन्थिम् आवाहयामि लोकमात्रे नमः सप्तमग्रन्थिम् आवाहयामि भार्गवे नमः अष्टग्रन्थिम् आवाहयामि स्थापयां पूजामि पद्महस्ताय नमः नवग्रन्थिम् आवाहयामि स्थापयां पूजामि पुष्टे नमः दशग्रन्थे आवाहं स्थापयां पूजामि तुष्टे नमः एकादशग्रन्थे वरमहालक्ष्मी आवासं स्थापयामि पूजयामि अष्टोत्तरनामावली कुङ्कुमार्चनं करिष्ये ॐ श्रीः नमः ॐ प्रकृते नमः ॐ विकृते नमः ॐ विद्याय नमः सर्वभूत सुखप्रदाय नमः ॐ शुद्धाय नमः ॐ विभूत्ये नमः ॐ सुरभ्ये नमः ॐ रात्मिकाय नमः ॐ वाघाध्वान्ये नमः ॐ सुधाय नमः सुधारण्ये नमः कमलाय नमः कमलावासिन्ये नमः कमलाक्षवल्लभाय नमः अमृताय नमः पीतविष्करण्ये नमः शान्ताय नमः ॐ कुङ्कुम पद्मगन्धिन्ये नमः पुण्यगन्धाय नमः सुप्रसन्नाय नमः प्रसादामुख्ये नमः प्रभावत्ये नमः चन्द्रवदनाय नमः चन्द्रसहोदरे नमः चतुर्भुजाय नमः तुष्टे नमः दारिद्र्यनाशने नमः बिल्लोत्तराय नमः बिल्लोत्तराय नमः बिल्लोत्तरालङ्कृताय नमः निर्मलाय नमः हिरण्ये नमः विष्णुवक्षस्थलस्थाय नमः विष्णुत्ते नमः सन्नाख्ये नमः नारायणभाषिताय नमः नित्याभियोगिन्ये नमः शुभ भक्तशुभपराय नमः नवभीष्मनित्यवासिन्ये नमः सद्गुग्लवकरोशरगन्धातिस्मरोहं धूपं गृहाणादिविष्पितिर् आवाहित वरमहालक्ष्मी नमः दिव्यधूपं दर्शयामि मङ्गलं दीपं ग्रहवृत्तं ब्राह्मणोऽस भगवान् शिवः होराजन्कृतं ऊरो तद्विशिवद्भ्याग्निशूद्रो जायतः चन्द्रमा मनसो जाता चक्षो सूरो जायतः मुखां धृन्द्राक्षाग्निश प्राणाद्वारजायतः इति दिव्यधूपं दर्शयामि काले निमे पायसान्न प्रियो देवी वरमहालक्ष्मीः नमः पायसान्न महानिवेद्यम् अपूपमहानिवेद्यं निवेद्य ओं भूर्भुवस्व तत्सवितुर्वरेण्यं भर्गो देवस्य धीमहि धियो न प्रचोदयात् गायत्र्या प्रोक्ष्य ओं भूर्भुवस्वः सवितुर्वरेण्यं भर्गो देवस्य धीमहि धियो न प्रचोदयात् ओं भूर्भुवस्व ओं प्राणाय स्वाहा अपानाय स्वाहा व्यानाय स्वाहा उदानाय स्वाहा समानाय स्वाहा प्राणापानव्यानमहानैवेद्यं मध्ये दीपानं समर्पयामि परमहालक्ष्मीः नमः नैवेद्यं विसर्जये परिशिञ्चयामि ॐ प्राणाय स्वाहा अपानाय स्वाहा
सत्यासुमिदेवतद्रोषे देवेन तत्मानुहात् सन्तदातकर्तं तं तत्ते सन्धीयते प्रजपशुर्भिर्देवं वेदा आवाहितदेवताभ्यो नो वेदोक्तमङ्गलनीराजनं यः तच्चयोरावृणीमहे गातुं यज्ञाय गातुं यज्ञपदे देवी स्वस्तिरस्तमस्वस्तिरमानुषेभ्यः ऊर्ध्वं विगातवे कंसन्नोऽस्तुतिपदे संचल्पदे ॐ शान्तिः शान्तिः तच्चयोरावृणीमहे गातुं यज्ञाय ॐ आसिन्द्रक्षमषेष्णोजोतमुक्ता तत्ताख्यातं देवायुक्तसंमानाब्धं सुसंपतं यज्ञेन यज्ञमये संपदेव ॐ जातश्रियाय आनेरेयात्मयोगात् निशामायार्भन्ते सत्यागमिदवितद्रोषे देवेनं तत्मागुहाते तत्तं तत्ते सन्धीयते प्रजपशुर्भिर्देवं आवाहित देवरमहालक्ष्मीः वेदोक्तमङ्गलनेन तत्मागुहाते निशानामृतमायार्भन्ते सत्यागमिदवितद्रोषे देवेनं तत्मागुहाते संतधामस्कृतं सन्धीयते प्रजपशुर्भिर्देवं वेदः आवाहितदेवताभ्यो वेदोक्त मङ्गलनीराजनं सुवर्णरजस्रजां चन्द्रां हिरण्मयी भक्तिं जातवेदोम् आवह ताम् आवह जातवेदो लक्ष्मीमनपगामिनी यस्यां हिरण्यं विन्ध्येयं गामश्वपुरुषानहम् अश्वभूर्भारतमध्याहस्तिनादप्रबोधिनीं श्रियं देवे पप्पये श्रीमहादेशां कां सोऽस्मितां हिरण्यप्राकारमार्द्रा ज्वलं तीं तृप्तां तर्पयं तीं परमहालक्ष्मी नमः नीलाञ्जनं दर्शयामि नीराजनं दर्शयामि ओम सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वलक्ष्मी च प्रसन्नाम सर्वदा मंगलनीराजनं दर्शयामि रक्षां धारयामि ओम पावकानः सरस्वते वाजे एभिर्वाजिनीवती यज्ञं वष्टधियावसु चोदयत्री सूनुधानः चेतं ते सुमतीनां यज्ञं दधे सरस्वती महो अर्णः सरस्वती प्रचेतयति केतूनां ध्येयो विश्वविराजति या घुङ्घूर्यासि वाले या राकाया सरस्वती इन्द्राणिमुपोथये वृणानि स्वस्तये त्वमेव तितवनं तो यत्र धीरा मनसा वाचमकृतः सख्याञ्जाते लक्ष्मीर्मितादिवाची राजाधिराजाय प्रशिष्य सायिने नमो वयं वैश्रवणाय कुर्महे समे कामान् कामकामाय मह्यं कामेश्वरो वैश्रवणो धातु कुबेराय वैश्रवणाय महाराजाय नमः ओम स्वस्ति स्वस्ति प्रजाभ्य परिपालयन्तां न्यायेन मार्गेण मीमीषाः गोब्राह्मणे समस्तु नित्यं लोकाः समस्ताः सुखिनो भवन्तु समस्त सन्मङ्गलानि भवन्तु काले वर्षत पर्जन्या पृथ्वी सस्यशालिनी देशोऽयं चोपरितः सज्जना सन्तु निर्भयाः अपुत्रिणा पुत्रिणा सन्तो पुत्रिणा सन्तु पुत्रिणा अदना सदना सन्तु जीवन्तु शरदां शतम् आवाहित वरमहालक्ष्मीः नमः वेदोक्त मन्त्रपुष्पाञ्जलिं समर्पयामि या रक्ताम्बुजवासिनी विलसिनी चण्डां च तेजस्विनी आरक्तरुद्राम्बरा हर्षका या श्रीमनोह्लादिनी या रत्नाकरं तना प्रकृता विष्णोच यागिहिनी सा मां पातु भगवते मनोरमा लक्ष्मीश्च पद्मालयः सर्वरूपधरं शान्तं सर्वनामधरं शिवं सच्चिदानन्दरूपम् अद्वैतं सत्यं शिवं सुन्दरं वरमहालक्ष्मी नमः स्तोत्रवारान् समर्पयामि मनसा बिट्ट प्रार्थनां करिष्ये ಸರಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವ ಮನುಷ್ಯ ಜನ್ಮ ಸುಕೃತ ಕೋಟೆ ಲಭ್ಯವಾದದ್ದು ಜಂತೂನಾಂ ನರಜನ್ಮ ದುರ್ಲಭ ಅಂತ ಹೇಳಲ್ಪಟ್ಟಿದೆ. ಈ ಪುಣ್ಯತಮಾಂತ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ನಾವು ಋಣತ್ರಯಗಳಿಂದ ಬಾಧಿಸ್ತಂತೆ ನಮಗೆ ಆ ಋಣತ್ರಯಗಳನ್ನು ನಿವಾರಿಸಿಕೊಂಡು ಆ ಭಗವಂತನ ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಅದೇ ರೀತಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಗೆ ಸಮೀಪವಾಂತ ಶುಭ ಶುಕ್ರವಾರ
ಆ ಶುಭ ಶುಕ್ರವಾರದಂದು ವರಮಹಾಲಕ್ಷ್ಮಿಯನ್ನು ವ್ರತಪೂಜೆಯನ್ನು ಮಾಡಿದರೆ ಅಣಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಐಶಿತ್ವ ಇರತಕ್ಕಂಥ ಅಷ್ಟೈಶ್ವರ್ಯ ಭೋಗ ಕಾಮನೆಯನ್ನು ಇರತಕ್ಕಂಥ ಆ ವರಮಹಾಲಕ್ಷ್ಮಿ ಅಂಥ ವರಮಹಾಲಕ್ಷ್ಮಿಯನ್ನು ಇಂದಿನ ದಿನ ಮಿಂದು ಮಡಿಯಿಟ್ಟು ಶುಭ್ರ ವಸ್ತ್ರಧಾರಣೆ ಮಾಡಿಕೊಂಡು ಆ ತಾಯಿಯನ್ನು ಕಲಶ ಮಧ್ಯದಲ್ಲಿ ಪ್ರತಿಮಾ ಮಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ಕಲ್ಪೋಕ್ತ ವಿಧಿವಿಧಾನಲ್ಲಿ ಅರ್ಚನಾರಾಧನೆ ಮಾಡಿದರೆ ಆ ಗ್ರಹದಲ್ಲಿ ದಾರಿದ್ರ್ಯ ನಿವಾರಣೆ ಆಗ್ತದಂತೆ. ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಧನ ಕನಕ ವಸ್ತುವಾಹನ ಕೃಷಿ ಆ ಗ್ರಹದಲ್ಲಿ ಸಕಲ ಸಂಪದಗಳು ಪ್ರಾಪ್ತಿಯಾಗುವಂತೆ, ಮಕ್ಕಳು ಯಶವಂತರಾಗಿ ಮೊಮ್ಮಕ್ಕಳು ಭಾಗ್ಯವಂತರಾಗಿ ಕೀರ್ತಿವಂತರಾಗಿ ಬಾಳುವಂಥ ಯೋಗ ಭಾಗ್ಯವನ್ನು ಆ ವರಮಹಾಲಕ್ಷ್ಮಿ ಅನುಗ್ರಹಿಸ್ತಾಳಂತೆ. ಆ ಗ್ರಹದಲ್ಲಿ ಧರ್ಮೋ ರಕ್ಷತೆ ರಕ್ಷಿತ ಆ ಧರ್ಮ ದೇವತೆಗಳು ಅವರ ಕುಟುಂಬವನ್ನು ರಕ್ಷಣೆ ಮಾಡಿ ಉದ್ಧಾರ ಮಾಡಿ ಕಾಪಾಡ್ತಾಳೆ ಅಂತೇಳಿ ಆ ಭವಿಷ್ಯತ್ತು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಅಂಥ ವರಮಹಾಲಕ್ಷ್ಮಿಯ ವ್ರತಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಮಾಡ್ತಾರೋ, ಯಾರು ಮಾಡಿಸ್ತಾರೋ, ಯಾರು ಆ ಪೂಜೆಯನ್ನು ಶ್ರವಣ ಮಾಡ್ತಾರೋ, ಹಾಗೆ ದೃಶ್ಯವನ್ನು ನೋಡ್ತಾರೋ ಅಂಥವರಿಗೆಲ್ಲ ಆ ವರಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹ ಆಶೀರ್ವಾದವನ್ನು ಪ್ರಾಪ್ತಿಸಲಿ ಅಂತೇಳಿ ಆ ವರಮಹಾಲಕ್ಷ್ಮಿಯ ಪುಣ್ಯತಮಾಂತ ಪಾದಪದ್ಮಗಳಲ್ಲಿ ಭಕ್ತಿ ಪುರುಷರ ಮನಸಾಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಪದೇ ಪದೇ ಪ್ರಾಪ್ತೋಹಂ ಪ್ರಾಪ್ತ ಕ್ರಮಾಹಂ ಪ್ರಾಪ್ತಾತ್ಮ ಪ್ರಾಪ್ತ ತ್ರಾಹಿ ಮಾಂಗ್ರಮಾದೇವ ಶರಣಾಗತವತ್ಸಲ ಅನ್ಯಥಾ ಶರಣಂ ನಾತೇತು ಮೇ ಶೃಣ್ಮ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷ ರಕ್ಷ ಯದೀಶ್ವರೇ ರಕ್ಷ ರಕ್ಷ ಯದೀಶ್ವರಿ ಇತಿ ಮನಸಾಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ಕಾನಿ ಚ ಪಾಪಾನಿ ಜನ್ಮ ಜನ್ಮಾಂತಕೃತಾ ಚ ತಾನಿ ತಾನಿ ಮನುಷ್ಯಭಕ್ಷಂ ಪದೇ ಪದೇ ಪುನಃಪೂಜಾಂಕರಿಷ್ಯೆ. ಛತ್ರಂ ಸಮರ್ಪಯಾಮಿ, ಚಾಮ ಸಮರ್ಪಯಾಮಿ, ವ್ಯಜಂ ಸಮರ್ಪಯಾಮಿ, ನೃತ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ, ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ, ಸಮಸ್ತೋಪಚಾರ ಪೂಜಾಂ ಸಮರ್ಪಯಾಮಿ. ಮಹಾಕಾಲಿ ಕೊಡಿ. ಮಹಾಕಾಲಿ ಸ್ವಾಹ, ಮಹಾಲಕ್ಷ್ಮೀ ಸ್ವಾಹ, ಮಹಾಸರಸ್ವತಿ ಜಗದಂಬಾಯ ಒಂದು ಸೊಟ್ಟು ಕೇಳಿಸ್ತೀನಿ. ಹಸ್ತಂ ಕೊಡಿ ಎಲ್ರಿ. ಹಸ್ತಂ ಪ್ರಕ್ಷಾಲ್ಯ ಆತ್ಮನೇ ಸ್ವಾಹ, ಅಂತರಾತ್ಮನೇ ಸ್ವಾಹ, ಪರಮಾತ್ಮನೇ ಸ್ವಾಹ, ಬ್ರಹ್ಮಣೇನ ಒಂದು ಸೊಟ್ಟು ಕೆಳಗೆ. ಹಸ್ತಂ ಪ್ರಕ್ಷಾಲ್ಯ ಚಂದ್ರಂ ರಹಿಂ ಪರವೇರಂ ಪರಂ ತಂಚಂದ್ರನಾಸಿ ಯದಿ ಹರಿದ್ರಾಚೂರ್ಣಂ ಹರಿದ್ರಾಚೂರ್ಣಂ पुंडरकाणि पुष्पाणि आनीते पाराणि पूर्वारोहन् पुष्पणे रदाश्च पुंडरकाणि ये पुष्पाणि कुङ्कुमयुक्तसाधिके शरण्ये त्र्यम्बके गौरी नारायणी नमोस्तुते इति श्रेयानुभूतयामानः स्वाध्यो मनसा देवयन्त हिरण्यगर्भगर्भसमयेमजासो अनन्तपुण्यफलमतशान्ति वरमहालक्ष्मी नमः. स्त्रोहितफलताम्बूलं समर्पय वरमहालक्ष्मी नमः. अर्चनविधि परिपूर्णमस्तु, अर्चनविधि परिपूर्णमस्तु, अर्चनविधि परिपूर्णमस्तु. शेर्वर्चस्य मायुष्यमारोग्यदानं धनं पुषं भूतलाभं शतसहस्रं दीर्घमायुः वरमहालक्ष्मी पूर्णार्घ्यप्राप्तिरस्तु. ಕೆಳಗೆ ಯಥಾಸ್ಥಾನೋದ್ವಾಸಯಿಷ್ಯೆ ಯಥಾಸ್ಥಾನೋದ್ವಾಸಯಿಷ್ಯೆ ಎಬ್ಬಿಸಬೇಕು. ಯಥಾಸ್ಥಾನೋದ್ವಾಸಯಿಷ್ಯೆ
ಕಾಯೇನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸೋತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣೇ ಸಮರ್ಪಯಾಮಿ. ಅಸ್ಮಿನ್ ಶುಭದಿನೆ ಕ್ಷೇಮಸ್ಥೈರ್ವೀರ್ಯವಿಜಯ ಅಭಯಭಯಾಯರಾರೋಗ್ಯಪ್ರಾಪ್ತಿದ್ವಾರ ಅಸ್ಮಿನ್ ಶುಭದಿನೆ ಆಚರಿತ ಮಹಾಲಕ್ಷ್ಮೀ ವ್ರತಪೂಜಾರಾಕ್ರಮಣ ಸಂಪೂರ್ಣ ಫಲಪ್ರಾಪ್ತ್ಯರ್ಥ ಶ್ರೀ ಜಗದಂಬಾರ್ಪಣಮಸ್ತು. ಈ ಮಾಡಿದಂಥ ವರಮಹಾಲಕ್ಷ್ಮೀ ವ್ರತಪೂಜೆ ಆ ಜಗದಂಬಿಕೆ ಅರ್ಪಿತವಾಗಲಿ. ತಸ್ಮಾರ್ಪಣಮಸ್ತು. ಕೆಳಗೆ ಕೆಳಗೆ ಸ್ವಸ್ತಿ ಹೇಳಿ. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಜಗದೀಶ್ವರಿ ದೇಹಿ ಮೇ ನಮೋ ನಮಃ. ನೆಲಮುಟ್ಟಿ ನಮಸ್ಕಾರ ಮಾಡಿ. ಹೂ ತೆಗೆದು ತಲೆಗಿಟ್ಟುಕೊಳ್ಳಿ. ದಕ್ಷಿಣೆಗೆ ಒಂದು ಸೊಟ್ಟು ನೀರು ಹಾಕ. ತಟ್ಟೆಗೆ ಯಾಂತು ದೇವಗಣಾಸುರು ಪೂಜಾವಾದಾವ ಇಷ್ಟಕಾಮ್ಯ ಪರಪರಾರ. ನಿಮ್ಮ ಎಡಗೈ ಕಟ್ಟಲಿಕ್ಕೆ ಲೆಕ್ಕ ಅದನ್ನು ಹಿಡ್ಕೊಳ್ಳಿ. ದಾರಿದ್ರ್ಯ ಸಾಗರೇ ಮಗ್ನ ಭೀತಾಹಂ ಭೋ ಭೀತಿಭಿಃ ದೂರಂ ಗೃಹಾಮಿ ಕಮಲೇ ಮಮಹಾಭಿಷ್ಟಪ್ರದಾಭವಾಂ. ಅದಕ್ಕೆ ಕೈ ಮುಗಿರಿ. ಕಮಲೇ ದೋರರೂಪೇಣ ಸ್ಥಿತೇ ಸರ್ವಾಘಪಾಗೆ ವರ್ಧಸ್ವ ಮಮ ಶ್ರೇಯಾಂ ಪುತ್ರಾಂ ದೇಹೇಶೋ ದೇಹಿ ಸೌಖ್ಯಂ ಸೌಭಾಗ್ಯಮೇವ ಚ ದೋರಸನ್ನಿಧಾ ಶಿವರಮಹಾಲಕ್ಷ್ಮೀ ನಮಃ. ಕಟ್ಟಿ ಒಬ್ಬರಿಂದ ಒಬ್ರಿಗೆ ಕಟ್ಟಿ. ಶ್ರೀಧೋರಧಾರಣವ ಸಂಭೂತೆ ಕುಂಕುಮಾತ್ರೇ ಸುಧೋರಕಂ ಬಧ್ನಾಮಿ ವರದೇ ದೇವಿ ಧನಂ ಧಾನ್ಯಂ ಚ ದೇಹಿ ಮೇ. ದ್ವಾದಶ ಕ್ರಂತಿ ಸಂಯುಕ್ತ ಕೃತಂ ದ್ವಾರದಂತಭಿಃ ಧಾರಯಾಮಿ ಮಹಾದೇವಿ ತುರಂತೆ ಸರ್ವಮಂಗಲೇ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಕಾಲಮೃತ್ಯುರ್ಮ ಪರಮಹಾರ್ಪಿ ಪಾದೋದಕ ತೀರ್ಥಂ ಪರಮಂ ಪಾವನಂ ಶುಭ. ಯಾರಿಗೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ